GSB ಪರಿವಾರ ಉತ್ತರಹಳ್ಳಿ ನಮ್ಮ ಒಂದು 11ನೆಯ ವಾರ್ಷಿಕ ಸಾಮಾನ್ಯ ಸರ್ವ ಸದಸ್ಯರ ಕಾರ್ಯಕ್ರಮ ನಡೀತಾ ಇದೆ. GSB ಪರಿವಾರ ಉತ್ತರಹಳ್ಳಿ ಪ್ರಾರಂಭ ಆಗಿ 12 ವರ್ಷ ಕಳೆದಿದೆ. ಬೆಂಗಳೂರು ಬೆಳೀತಾ ಇದ್ದ ಹಾಗೇ ಸಮಾಜದ ಎಲ್ಲ ವರ್ಗದ ಜನರಿಗೆ ಒಂದು ಪ್ರಯಾಣಕ್ಕೆ ಅನುಕೂಲ ಆಗಬೇಕು, ದೂರ ದೂರ ಹೋಗೋದು ಬೆಂಗಳೂರಿನಲ್ಲಿ ಕಷ್ಟ ಅಂತ ಹೇಳಿ ಇವತ್ತು ಉತ್ತರಹಳ್ಳಿನಲ್ಲಿ ಈ ಭಾಗದ ಜನರಿಗೆ ಒಂದು ಅನುಕೂಲ ಆಗಬೇಕು ಅಂತ ಹೇಳಿ GSB ಪರಿವಾರ ಉತ್ತರಹಳ್ಳಿ ಅಂತ ಪ್ರಾರಂಭ ಮಾಡಿ 12 ವರ್ಷ ಆಗಿದೆ. ಸುಮಾರು ಒಂದು 20-25 ಜನ ಸದಸ್ಯರಾಗಿ ಪ್ರಾರಂಭ ಆದ ಸಂಸ್ಥೆ ಇಂದು 800 ಜನ ಸದಸ್ಯರನ್ನು ಹೊಂದಿಕೊಂಡು ಬೃಹದಾಕಾರವಾಗಿ ಬೆಳೀತಾ ಇದೆ. ನಮ್ಮ ಈ ಸಂಸ್ಥೆಗೆ ಸಮಾಜದ ನಮ್ಮ ಸಹೋದರ ಸಂಸ್ಥೆಯ ಪ್ರತಿಯೊಬ್ಬರು ಸಹಕಾರ ನೀಡ್ಕೊಂಡು ಬಂದಿದ್ದಾರೆ. ಅವರ ಒಂದು ಸಹಕಾರದಿಂದ ನಾವು ಇವತ್ತು ಈ ಹಂತವನ್ನು ತಲುಪಿದ್ದೀವಿ. ಎಲ್ಲ ಹಿರಿಯ ಬಂಧುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ನಮಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಅರ್ಧ ಎಕರೆ ಜಮೀನು ಸಿಕ್ಕಿದೆ. ಈ ಒಂದು ನಾಗರಿಕ ಸೌಲಭ್ಯ ನಿವೇಶನದಲ್ಲಿ ನಾವು ಬರುವ ದಿನಗಳಲ್ಲಿ ಸುಮಾರು ಒಂದು 52,000 ಚದರಡಿಯಷ್ಟು ದೊಡ್ಡದಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಈ ಕಟ್ಟಡದಲ್ಲಿ ಒಂದು ಸಮುದಾಯ ಭವನ, ಸುಮಾರು ಒಂದು 650 ಜನ ಅವರಿಗೆ ಆಸನದ ಒಂದು ವ್ಯವಸ್ಥೆ, ಹಾಗೆ ಒಂದು 150 ಜನ ಕೂತ್ಕೊಳ್ಳುವಂತಹ ಒಂದು ಸಣ್ಣ ಒಂದು ಭವನ, ಹಾಗೆಯೇ ಒಂದು ವೃದ್ಧಾಶ್ರಮ ಮತ್ತು ಪರವೂರಿನಿಂದ ಬರುವಂತಹ ಒಂದು ಬಡ ಮಕ್ಕಳ ವಿದ್ಯಾಭ್ಯಾಸ ಪ್ರೋತ್ಸಾಹಿಸೋದಕ್ಕೆ ಅವರಿಗೆ ಒಂದು PGನ ನಾವು ಸ್ಟಾರ್ಟ್ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಇದಕ್ಕೆ ತಾವೆಲ್ಲ ಬಂಧುಗಳು ನಮಗೆ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ನಮ್ಮದು ಯಶಸ್ವಿಗೊಳಿಸಬೇಕು. ಈ ಸಂಸ್ಥೆ ಬೃಹದಾಕಾರವಾಗಿ ಬೆಳೆಯೋದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು. ನಮ್ಮ ಸಂಸ್ಥೆ 10 ವರ್ಷ ಹಿಂದೆ ಜನನಗೊಂಡಿತ್ತು. ಉದ್ದೇಶ ಉತ್ತರಹಳ್ಳಿ ಆಸುಪಾಸಿನ ನಮ್ಮ GSB ಕಮ್ಯುನಿಟಿ ಜನರಿಗೆ ಒಂದು ಅನುಕೂಲವಾಗುವ ಉದ್ದೇಶದಿಂದ ಶುರುವಾದಂಥ ಒಂದು ಚಿಕ್ಕ ಸಂಸ್ಥೆ. ಬರ್ತಾ ಬರ್ತಾ ಸಂಸ್ಥೆನೂ ಬೆಳೀತು, ಉದ್ದೇಶನೂ ಬೆಳೀತು. ಇವತ್ತಿನ ದಿನದಲ್ಲಿ ಎಲ್ಲ ರೀತಿಯ ಜನರಿಗೆ GSB ಪರಿವಾರ ಬಿಟ್ಟು ಹೊರಗಡೆಯವರಿಗೂ ಒಂದು ಸಹ ನಮ್ಮ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲವೊಂದು ಯೋಜನೆಗಳನ್ನು ಹಾಕ್ಕೊಂಡಿದ್ವಿ. ಅದರ ಪ್ರಕಾರ ಬ್ಲೈಂಡ್ ಸ್ಕೂಲ್, ಗೌರ್ಮೆಂಟ್ ಏಡೆಡ್ ಸ್ಕೂಲ್, ಹಾಸ್ಪಿಟಲ್ಸ್, ಇವನ್ ಇಸ್ಕಾನ್ ಇಂಥ ಸಂಸ್ಥೆಗಳಿಗೆಲ್ಲ ಜೊತೆ ಸೇರಿಕೊಂಡು ಚಿಕ್ಕ ರೀತಿಯಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಅದೇ ಪ್ರಕಾರ ನಮ್ಮ ಮೆಂಬರ ಸಹಕಾರದಿಂದ ಅದು ಬೆಳೀತಾ ಬಂತು. ಅದೇ ನಮಗೆ ಹಣದ ಸಹಾಯವನ್ನು ಸಿಕ್ತು. ಅದೇ ರೀತಿ ನಮಗೆ BDAಯಿಂದ ಒಂದು ಜಾಗನೂ ಸಹ CA ಸೈಟ್ ಇದರಲ್ಲಿ ಅಲಾಟ್ ಆಯಿತು. ನಮ್ಮ ಉದ್ದೇಶ ಬಹಳಷ್ಟಿದೆ. ಮೇನ್ ಉದ್ದೇಶ ಸೋಷಿಯಲ್ ಆ್ಯಂಡ್ ಚಾರಿಟಿ ವರ್ಕ್ ಫಾರ್ GSB ಆ್ಯಂಡ್ ಜನರಲ್ ಪಬ್ಲಿಕ್. ಇದಕ್ಕೆ ನಮ್ಮ ಎಲ್ಲ ಮೆಂಬರ್ಗಳು ಬೇಕಷ್ಟು ಸಹಾಯ ಮಾಡ್ತಾ ಇದ್ದಾರೆ, ಇನ್ನು ಮುಂದೇನೂ ಸಹಾಯ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ನಮ್ಮ ಉದ್ದೇಶವನ್ನು ಪೂರ್ಣಗೊಳಿಸಬೇಕಾದರೆ ಪ್ರತಿಯೊಬ್ಬನೂ ನಮ್ಮ ಕಮ್ಯುನಿಟಿ ಅಥವಾ ಹೊರಗಡೆಯಿಂದನೂ ಜನರು ಸಹಾಯ ಮಾಡ್ಬೋದು. ನಮ್ಮ ಕಮ್ಯುನಿಟಿಗೆ ಇನ್ಕಮ್ ಟ್ಯಾಕ್ಸ್ನ 80G ಎಕ್ಸಂಪ್ಷನ್ ಇದೆ. ನಮಗೆ ಸಹಾಯ ಮಾಡಿದವರಿಗೆ 50% ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ. ಇನ್ಕಮ್ ಟ್ಯಾಕ್ಸ್ ರೆಗ್ಯುಲೇಷನ್ ಪ್ರಕಾರ ಏನಿದೆಯೋ ಅದರ ಪ್ರಕಾರ ಎಕ್ಸಂಪ್ಷನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಕೆಲವು ವರ್ಷದಿಂದ ನಾವು ಚಿಕ್ಕ ರೀತಿಯಲ್ಲಿ ಸ್ಟಾರ್ಟ್ ಆಗಿದ್ದಂಥ ಒಂದು ಪುರಸ್ಕಾರ ಯೋಜನೆ ಹಾಕ್ಕೊಂಡಿದ್ದೆ. ಮಕ್ಕಳಿಗೆ ಕಲಿಯುವ ಉದ್ದೇಶದಿಂದ ಬಡ ಮಕ್ಕಳಿಗೆ ನಾವು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರ ಅಂತ ಮಾಡ್ಕೊಂಡಿದ್ದೀವಿ. ಇವತ್ತು ಸುಮಾರು ಒಂದು 60 ಜನರಿಗೆ ಪುರಸ್ಕಾರ ಕೊಡ್ತಾ ಇದ್ದೀವಿ. ಒಂದು ಪುರಸ್ಕಾರದಿಂದ ಸ್ಟಾರ್ಟ್ ಅಂತ ಶುರುವಾದಂಥ ಇದು ಇವತ್ತು 60 ಜನರಿಗೆ ಹೋಗಿದೆ. ಇನ್ನು ಮುಂದೆ ಸಹ ಇದರಿಂದ ದೊಡ್ಡ ರೀತಿಯಲ್ಲಿ ನಾವು ಮಾಡುವಂಥ ಭಾವನೆ ಇದೆ. ನಮಗೆ ಪ್ರಯತ್ನವೂ ಮಾಡ್ತೀವಿ. ಇದು ಸೆಲ್ಫ್ಲೆಸ್ ಸರ್ವಿಸ್ ನಮ್ಮ ಕಮ್ಯುನಿಟಿಯಿಂದ ಮಾಡ್ತಾ ಇದ್ದೀವಿ. ನಾವೆಲ್ಲರ ಸಹಕಾರವನ್ನು ಕೋರ್ತೀವಿ.